ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಮಸಾಲ ಜಯರಾಮ್ ಅವರು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ತುರುವೇಕೆರೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿರುವ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ಚುನಾವಣಾ ಅಧಿಕಾರಿ ಕೆ.ಎಸ್. ಮಂಜುನಾಥ್ ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿ ವೈ.ಎಂ. ರೇಣುಕುಮಾರ್ ರವರಿಗೆ ಶಾಸಕ ಮಸಾಲ ಜಯರಾಮ್ ನಾಮಪತ್ರ ಸಲ್ಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯ ದಿನಾಂಕ ಪ್ರಕಟವಾದ ದಿನದಿಂದಲೂ ಮನೆ ಮನೆಗೆ ತೆರಳಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದೇನೆ. ಹೆಚ್ಚಿನ ಕಾರ್ಯಕರ್ತರು, ಮುಖಂಡರು ಬಿಜೆಪಿ ಪಕ್ಷದ ಕಡೆ ಒಲವು ತೋರಿಸಿದ್ದಾರೆ. ಅನ್ಯ ಪಕ್ಷಗಳನ್ನು ತೊರೆದು ನಮ್ಮ ಪಕ್ಷದ ಕಡೆ ಮುಖ ಮಾಡಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಾನು ಶಾಸಕನಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಿದ್ದೇನೆ ಎಂದು ಅವರು ಹೇಳಿದರು. ನಾನು ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಮತದಾರ ಪ್ರಭುಗಳು ಈ ಬಾರಿಯ ಚುನಾವಣೆಯಲ್ಲಿ 20,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಮತದಾರರು ಆಶೀರ್ವದಿಸಲಿದ್ದಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ಕೊಂಡಜ್ಜಿ ವಿಶ್ವನಾಥ್, ದುಂಡ ರೇಣುಕಪ್ಪ, ಅರಳಿಕೆರೆ ಸ್ವಾಮಿ, ವಿ.ಟಿ. ವೆಂಕಟರಾಮ, ಪ್ರಭಾಕರ್, ವೆಂಕಟೇಶ್ ಕೋಳಿ ಮುಂತಾದವರು ಇದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಇರ್ತಕ್ಕಂಥ ರಾಜ್ಯ ನಾಯಕರು, ಕೇಂದ್ರ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು ಸುಮಾರು ಜನ ಬರೋ ಒಂದು ಇದಿದೆ. ಅದಕ್ಕೋಸ್ಕರ ಅವರ ಒಂದು ಕಾಲಾವಕಾಶ ತಗೊಂಡು ಯಾವತ್ತು ಅವ್ರ ಪಕ್ಷವೇ ಅವ್ರು ಯಾವತ್ತು ನಮಗೆ ಒಂದು ಕೊಟ್ಟು ದಿನಾಂಕ ನಿಗದಿ ಮತ್ತು ಅವತ್ತು ತಗೊಂಡು ಅದ್ದೂರಿ ಒಂದು ಸಮಾರಂಭ ಮೆರವಣಿಗೆ ಮತ್ತು ಒಂದು ಬಹಿರಂಗ ಸಭೆ ಮಾಡ್ತೀವಿ. ಅದಕ್ಕೋಸ್ಕರ ಈಗಾಗಲೇ ರಾಜ್ಯ ನಾಯಕರು ನನ್ನ ಬಗ್ಗೆ ನನ್ನ ಹತ್ರ ಮಾತಾಡಿದ್ದಾರೆ, ಯಾರೇ ನಾಯಕರು ಬರ್ತಾರೆ ಅಂತೇಳಿ. ಅವತ್ತು ನಾವು ನಿಗದಿ ಮಾಡಿ ಒಂದು 4 ದಿವಸ ಮುಂಚಿತವಾಗಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಕಾರ್ಯಕರ್ತರುಗಳ ಸಾರ್ವಜನಿಕ ತಿಳಿಸಿ ಆಮೇಲೆ ಆ ಕಾರ್ಯಕ್ರಮ ಮಾಡ್ತೀವಿ.